ಯಕ್ಷಗಾನದ ತುಂಗ ಗುರುವರ ಯಕ್ಷಗಾನದ ಶೃಂಗ ಶಿಖರ ಸುಕೀರ್ತಿ ಶೋಭಿತ ಭಾಗವತ ಮಣಿಯೇ ಶೃಂಗ ಶಿಖರ ಸುಕೀರ್ತಿ ಶೋಭಿತ ಭಾಗವತ ಮಣಿಯೇ ಭಾಗವತ ಮಣಿಯೇ ರಂಗದ ಗರದಲ್ಲಿ ನವರಸ ಗಂಗೆಯನ್ನು ನಿಲ್ಲಿಸಿದ ರಂಗದ ಗರದಲ್ಲಿ ನವರಸ ಗಂಗೆಯನ್ನು ನಿಲ್ಲಿಸಿದ ಭಗೀರಥ ರಂಗನಾಯಕ 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 ಕುರಿಯ ಗಣಪತಿ ಶಾಸ್ತ್ರಿಗಳೇ ನಮನ 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 ರಂಗದಂಗಲದಲ್ಲಿ ನವರಸ ಗಾಜೆಯಲ್ಲಿಳಿಸಿದ ಭಗೀರಥ ರಂಗನಾಯಕ ಕುರಿಯ ಗಣಪತಿ ಶಾಸ್ತ್ರಿಗಳೇ ನಮನ ಶಾಸ್ತ್ರಿಗಳೇ ನಮನ ಪರಮ ಭಾಗವತನಿಗೆ ನಮನ ನಮನ
ಮೇಳದಲ್ಲಿ ಪೂಜ್ಯ ಸಮ್ಮೇಳನವು ನಿರಗಾಯೋ ಪೂಜ್ಯ ಸಮ್ಮೇಳನವು ನಿಮಗಾಯೋ ಕಾಲ ಕಳೆದಂತೆ ಗೆಳೆತನವು ಬಿಗಿಯಾಗೋ ಕಾಲ ಕಳೆದಂತೆ ಗೆಳೆತನವು ಬಿಗಿಯಾಗೋ ಮೇಳದಲ್ಲಿ ಪೂರ್ಣ ಸಮ್ಮೇಳನವು ನಿಮಗಾಯಿತು ಕಾಲ ಕಳೆದಂತೆ ಗೆಳೆತನವು ಬಿಗಿಯಾಯಿತು ಆಳಿದಿರಿ ರಂಗ ಸಾಮ್ರಾಜ್ಯವನ್ನು ಜೊತೆಯಾಗಿ ಆಳಿದಿರಿ ರಂಗ ಸಾಮ್ರಾಜ್ಯವನ್ನು ಜೊತೆಯಾಗಿ ವೇಳೆ ಮೀರು ನಿಮ್ಮ ಗೆಳೆಯ ಮರೆಯಾದ ವೇಳೆ ಮೀರು ನಿಮ್ಮ ಗೆಳೆಯ ಮೇಳದಲ್ಲಿ ಪೂಜ್ಯ ಸಮ್ಮೇಳನವು ನಿಮಗಾಯಿತು ಕಾಲ ಕಳೆದಂತೆ ಗೆಳೆತನವು ಬಿಗಿಯಾಯಿತು ರಂಗನಾಯಕರೇ ಅಂಬುರುಗದೆದೆಯಲ್ಲಿ ತುಂಬು ಪ್ರೀತಿಯು ನಿಮಗೆ ತುಂಬು ಪ್ರೀತಿಯು ನಿಮಗೆ ತುಂಬು ಪ್ರೀತಿಯು ನಿಮಗೆ ಸಂಭ್ರಮವು ನನಗೆಲ್ಲ ನಿಮ್ಮ ಸಮಾಜ ಭಾಗವತಗೆ ಸಮಾಜ ಶಾದಿಗಳಿಗೆ ಸಮಾನ ಅರುಳಕ್ಕೂ ಅಂಬಿಗೆಯ
ಅಂಬಿಕೆಯ ಗೌರವವು ಬೆಂಬಿಡದೆ ಜೀವನಕ್ಕೆ ಬೆಂಬಿಡದೆ ಜೀವನಕ್ಕೆ ಶೇಷ ಜೀವನಕ್ಕೆ ಎಂಬು ಕೈಯಲ್ಲಿ ಎಂಬು ಕೈಯಲ್ಲಿ ಗೌರವದ ಗಮನ ಗೌರವದ ಗಮನ ಅಂಬಿಕೆಯ ಮುಖವು ಬೆಂಬಿಡದೆ ಜೀವನಕ್ಕೆ ಇಂಬು ಕೈಯಲ್ಲಿ ಎಂಬು ಗೌರವದ ಗಾನ ಗೌರವದ ಗಾನ ಅಂಬುರುಹ ಮಮನಾತ್ಮಕ ರಂಗನಾಯಕ ಮುಗಿಯ ಶಾಸ್ತ್ರಿಗಳೇ ಇದು ಮಾನ ಗೌರವ ಸಮಾನ ಪೂಜೆ ಭ್ರಮರಾಂಬಿಕೆಯ ಸೇವೆಯನ್ನು ಮಾಡಿದಂತಹ ಶಾಸ್ತ್ರಿ ಭಾಗವತರು ಹಾಗೂ ಪೂಜ್ಯ ಭಾಗವತರ ಒಡನಾಟದ ಆ ಸುಮಧುರವಾದಂತಹ ಒಂದು ಗಟ್ಟಿ ಬಾಂಧವ್ಯ ಎನ್ನುವುದೇನುಂಟು ಇದನ್ನು ಮನೋಜ್ಞವಾಗಿ ಕಟ್ಟಿಕೊಟ್ಟಂತಹ ಕವಿ ಮಯೂರ್ ನಾಯಕ ಹಾಗೂ ಅದನ್ನು ಅಷ್ಟು ಮನೋಜ್ಞವಾಗಿ ಹಾಡಿದಂತಹ 100 ಮಂದಿ ಭಾಗವತರು ಹಾಗೂ ಇವತ್ತು ವೇದಿಕೆಯಲ್ಲಿರುವಂತಹ ಶಾಸ್ತ್ರಿ ದಂಪತಿಗಳು ಇವರಿಗೆ ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಭಾಗವತ ಕುರಿಯ ಗಣಪತಿ ಶಾಸ್ತ್ರಿ ದಂಪತಿಗಳನ್ನು ಸನ್ಮಾನಿಸುವಂತಹ ಸುಸಂದರ್ಭ. ನಾನು ನಮ್ಮ ಅಂಬುರುಹ ಯಕ್ಷ ಪ್ರತಿಷ್ಠಾನ ಟ್ರಸ್ಟ್ನ ಪದಾಧಿಕಾರಿಗಳಿಂದ ಅವರಿಗೆ ಗೌರವಪೂರ್ವಕವಾದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂದು ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಗೋಮಕ್ಕನವರು ಹಾಗೂ ನಮ್ಮ ಪದಾಧಿಕಾರಿಗಳು ದಯವಿಟ್ಟು ಬರಬೇಕು. ನಮ್ಮ ಪ್ರೀತಿಪೂರ್ವಕವಾದಂತಹ ಗೌರವ ಸನ್ಮಾನ. ಶಾಲು ಹೊದಿಸಿ ಗೌರವಿಸುತ್ತಾರೆ. ಪೂಜ್ಯರ ಆಶಯದ ಹಾಗೆ ಗೌರವಪೂರ್ವಕವಾಗಿ
ನಮಗೆ ಶಾಸ್ತ್ರಿ ದಂಪತಿಗಳನ್ನು ಅಭಿನಂದಿಸಿದಂತಹ ಸಾರ್ಥಕ ಕ್ಷಣದ ಅನುಭವವಾಗ್ತಾ ಇದೆ. ಶ್ರೀದೇವರು ದಂಪತಿಗಳಿಗೆ ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎನ್ನುವ ಹಾಗೆ ನಾವು ದೈವ ದೇವರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಗೌರವವನ್ನ ಸಮರ್ಪಿಸ್ತಾ ಇದ್ದೇವೆ.